ಒಳ್ಳೆಯವರಿಗೆ ಇದು ಕಾಲವಲ್ಲ. ಒಳ್ಳೆಯತನಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ನಾನು ಯಾರಿಗೂ ಕೇಡನ್ನೇ ಬಯಸದಿದ್ದರೂ ಇತರರಿಗೆ ನನ್ನಿಂದಾದಷ್ಟು ಸಹಾಯವನ್ನು ಮಾಡಿದರೂ ಕಷ್ಟಗಳ ಸರಮಾಲೆಯೇ ನನ್ನನ್ನು ಸುತ್ತಿಕೊಳ್ಳುತ್ತಿದೆ. ಪರಮಾತ್ಮ ಯಾಕೆ ನನ್ನನ್ನು ಪದೇ ಪದೇ ಸಂಕಷ್ಟಕ್ಕೆ ಈಡು ಮಾಡುತ್ತಾನೆ? ಹಾಗಾದರೆ ನಾವು ಒಳ್ಳೆಯದನ್ನು ಮಾಡಬಾರದಾ? ಎಂತೆಂತಹ ದುರುಳ ದುಷ್ಟರು ಇಲ್ಲಿ ಹಾಯಾಗಿ ಬದುಕುತ್ತಿದ್ದಾರೆ, ಒಳ್ಳೆಯ ಹೆಸರನ್ನೂ ಪಡೆಯುತ್ತಿದ್ದಾರೆ. ಹಾಗಾದರೆ ಒಳ್ಳೆಯ ಕೆಲಸವನ್ನು ಮಾಡುವುದೇ ತಪ್ಪಾ? ಹೀಗೊಂದು ಪ್ರಶ್ನೆ ಬಹಳಷ್ಟು ಜನರನ್ನು ಕಾಡುವುದಿದೆ. ಇದಕ್ಕೆ ಆಧ್ಯಾತ್ಮಿಕ ಚಿಂತಕರು ನೀಡುವ ಉತ್ತರ, ಭಗವಂತ ನಮ್ಮನ್ನು ಮತ್ತಷ್ಟು ಪರೀಕ್ಷಿಸಿ ಇನ್ನಷ್ಟು ಪರಿಶುದ್ಧವಾಗಿಸಿ ಹಾಗೂ ಪರಿಪಕ್ವಗೊಳಿಸುವ ಮೂಲಕ ತನ್ನ ಪ್ರೀತಿಯ ಭಕ್ತನನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಾನೆ, ಬಳಿಕ ತನ್ನೆಡೆಗೆ ಸೆಳೆದುಕೊಳ್ಳುತ್ತಾನೆ. ಹಾಗಾಗಿ ಸಂಕಟಗಳು ಬಂದಾಗ ಕುಗ್ಗದೆ ಇನ್ನಷ್ಟು ಪಾರಮಾರ್ಥಿಕ ಚಿಂತನೆಯನ್ನು ಮಾಡುತ್ತಾ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಎನ್ನುತ್ತಾರೆ ಜ್ಞಾನಿಗಳು. ಆದರೆ ಈ ಪರೀಕ್ಷೆಗಳನ್ನು ಮೆಟ್ಟಿ ನಿಲ್ಲಲು ಗೆದ್ದು ಬರಬೇಕಾದರೆ ಅಷ್ಟು ಸುಲಭವಿಲ್ಲ. ಬಹಳಷ್ಟು ಜನ ಹೈರಾಣಾಗಿ ಬಿಡುತ್ತಾರೆ. ಇಂತಹುದೇ ಒಂದು ಕರುಣಾಜನಕ ದಾರುಣ ಕಥೆ ಶಾಂತಾರಾಮ್ ಬಿತ್ಕಲ್ಕಟ್ಟೆಯವರದು. ಶಾಂತಾರಾಮರಿಗೆ ಈಗ 39ರ ಹರೆಯ. ಕಾರಣಿಕದ ಕ್ಷೇತ್ರವಾಗಿರುವ ಮಂದಾರ್ತಿ ದೇವಸ್ಥಾನದಲ್ಲಿ ಸೆಕ್ಯುರಿಟಿ ಕೆಲಸವನ್ನು ಮಾಡುತ್ತಿದ್ದರು. ಮಂದಾರ್ತಿ ದೇವಿಯ ನಿತ್ಯ ದರ್ಶನಗೈಯುವ ಸುಯೋಗ ಅವರಿಗಿತ್ತು. ಅಲ್ಲೇ ಕೆಲಸ ಮಾಡುತ್ತಾ ತಾಯಿ, ಹೆಂಡತಿ, ಮಗಳೆಂಬ ತನ್ನ ಪುಟ್ಟ ಕುಟುಂಬವನ್ನು ತಕ್ಕ ಮಟ್ಟಿಗೆ ನಡೆಸಿಕೊಂಡು ಹೋಗುತ್ತಿದ್ದರು. ಆದರೇನು ಮಾಡುವುದು? ಈಜಿದರೆ ಬೊಜ್ಜು ಕರಗಿ ದೇಹ ಸಣ್ಣಗಾಗುತ್ತದೆ ಅಂತಾರೆ. ಆದರೆ ದಿನದ 24 ಗಂಟೆಯೂ ನೀರಿನಲ್ಲೇ ಇರುವ, ಈಜುತ್ತಲೇ ಇರುವ ತಿಮಿಂಗಿಲವೇಕೆ ಸಣ್ಣ ಆಗುವುದಿಲ್ಲ ಎಂಬ ಪ್ರಶ್ನೆಯಂತೆ ಶಾಂತಾರಾಮ ಮೊಗವೀರ ನಿತ್ಯ ದೇವಿಯ ದರ್ಶನವನ್ನು ಮಾಡುತ್ತಾ ಆ ಕ್ಷೇತ್ರದಲ್ಲೇ ಸೇವೆಯನ್ನು ಮಾಡುತ್ತಿದ್ದರು. ಅವರ ಪ್ರಾರಬ್ಧ ಕರ್ಮಗಳು ಅವರನ್ನು ಬಿಟ್ಟಿಲ್ಲ. ಮೂತ್ರಪಿಂಡದ ಸಮಸ್ಯೆ ಅವರನ್ನು ತೀವ್ರವಾಗಿ ಕಾಡುತ್ತಿದೆ. ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಶಾಂತಾರಾಮ್ ಬರೋಬ್ಬರಿ 21 ಬಾರಿ ತನ್ನ ರಕ್ತವನ್ನು ದಾನ ಮಾಡಿ ಮಾದರಿ ಯುವಕ ಎನಿಸಿಕೊಂಡಿದ್ದರು. ಹಲವರಿಗೆ ಜೀವದಾನವನ್ನೂ ಮಾಡಿದ್ದರು. ಆದರೆ ಇಂದು ಅವರ ರಕ್ತವನ್ನು ಶುದ್ಧ ಮಾಡುವ ಪ್ರಧಾನ ಅಂಗವಾದ ಮೂತ್ರಪಿಂಡವೇ ಕೆಟ್ಟು ಹೋಗಿದೆ. ಪರಿಣಾಮವಾಗಿ ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ.
ಬಿಟ್ಟರು ಅವನು ಉಳ್ಕೊಂಡ್ರೆ ಮಾತ್ರ ನಾವು ಇಪ್ಪದು ಅಲ್ಲದೆ ನಾವು ಒಂದೇ ಹೊಳೆ ಕ್ಯಾರಿ ಹಾರ್ಕೊಂಡ್ಕಷ್ಟೇ ಮತ್ತೆಂತ ಇಲ್ಲ. ನಮಗೇನು ಖರ್ಚು ಯಾವುದಕ್ಕೂ ಕಮ್ಮಿ ಮಾಡಲ ಅವ. ನಮಗೆಲ್ಲದು ಮಗ ಮಾಡಿದ ಆ ಮಣಿಪಾಲಕ್ಕೆಲ್ಲ ಎಲ್ಲ ಖರ್ಚು ಮಾಡಿದ 7 ತಿಂಗಳಿಗೆ ಮೆಡಿಸನ್ ಮಾಡ್ತಾ ಎಲ್ಲ ಮಾಡ್ತಾ. ನಿಮಗೂ ಹುಷಾರಿಲ್ಲ? ನಮ್ಗೆ ಅವನ ದಸಿಂದ ಅವನದೆಲ್ಲ ಆಲೋಚನೆ ಮಾಡಲಲ್ಲ, ಅದ್ರಾಗೆ ನಂಗೆ ಹಾರ್ಟಿನ ಮಿಸ್ಟೇಕ್ ಅದು ಒಂದು 4 ಗಂಟೆಗೆ ತಡ ಇರಿಲ್ಲ. ರಾತ್ರಿ 10 ಗಂಟೆ ರಾತ್ರಿ ಹಾಲಾಡಿ ಆಸ್ಪತ್ರೆಗೆ ಹೋಗಿ ಕುಂದಾಪುರಿಗೆ ಗ್ಲುಕೋಸ್ ಇಂಜೆಕ್ಷನ್ ಎಲ್ಲ ಹಾಯ್ಕೊಂಡು ಗಾಡಿಯಾಗ ಹೋದ್. ಇದು ಕರ್ಕೋತಾರಲ್ಲ ಅಷ್ಟು ಒಳ್ಳೆ ಇದ್ರ ನನ್ನ ಒಳ್ಳೆಯ ಮಗಳು ಗಂಡೆಲ್ಲ ಕರ್ಕೊಂಡವ್ರು ಇವರೆಲ್ಲ. ಇವನೇ ಬಪ್ಪ ಕಾಯಿಲ್ಲ, ಇವು ಹುಷಾರಿಲ್ಲಲ್ಲ ಅವರೆಲ್ಲ ಕರ್ಕೋರು. ಯಾರಾದರೂ ಸಹಾಯ ಮಾಡಿದ್ರೆ ಬೇರೆ ಖರ್ಚಿಗೆಲ್ಲ ಯಾರಾದರೂ ಕೊಟ್ಟರೆ ಬೇರೆ ಸ್ವಲ್ಪ ಎಲ್ಲ ಕೊಟ್ಟಿರು. ಮತ್ತು ಹಂಗೆ ನಮಗೆ ಬೇಕಾ ಫಸ್ಟ್ ಕೊಡೋಕೆ ಅವರಿಗೂ ಕಷ್ಟ ಇರೋದಿಲ್ಲ. ಸ್ವಲ್ಪ ಎಲ್ಲ ಕೊಟ್ಟಿರು. ಅಕ್ಕಿ ಊಟಕ್ಕೆ ಅಕ್ಕಿ, ಮತ್ತೊಬ್ಬರು ಭಟ್ರು ಇವಳು ಗವಳಿಯರು ಅಕ್ಕಿ ಮತ್ತು ಸಾಮಾನು ಸ್ವಲ್ಪ ಎಲ್ಲ ಕೊಟ್ಟು ಕಳಿಸಿರು. ಎಲ್ಲ ಕೊಟ್ಟಿರು ನಮಗೆ. ಅದೆಲ್ಲ ಏನು ತೊಂದರೆ ಊಟಗೆಲ್ಲ ಕಮ್ಮಿ ಇಲ್ಲ. ಈ ಖರ್ಚೆಲ್ಲ ಇವೊಂದೀಗ ನಡಿಕಲ್ಲ ಇವನು ಖರ್ಚು ಆಯ್ತು. ಇವೊಂದು ಕಿಗ್ನಿ ಹ್ಯಾಂಗೆ ಹಾಕೋದು ಆ ದೇವರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಎಷ್ಟು ಹರಕೆ ಹಾಡಿ ಎಲ್ಲ ದೇವರಿಗೆಲ್ಲ ದೇವ್ರನ್ನೆಲ್ಲ ಎಣ್ಸ್ಕೊಂಡಿತ್ತು. ಉಳಿಸ್ನಲ್ಲ ಉಳಿದಿರ ಹಬ್ಬೆ ಮಗ ಇಬ್ಬರು ಹಾಪದೆ ಮತ್ತೆಂತ. ಒಂದು ಮಗು ಇತ್ತದು, ಅವಳು ಕೊಲಲೆಲ್ಲ ಹುಷಾರಿದ್ದಾಳೆ. ಕಲ್ಸ್ಕಲ್ಲ ಹಬ್ಬ ಬದುಕಿ ಹೋದ್ರೆ ಮಾತ್ರ ಅಲ್ಲದೆ ಮತ್ತೆ ಅಲ್ದಿರ ಯಾರು ಕೊಡ್ತಾರೆ. ಶಾಂತಾರಾಮ್ರ ಮೈಯ ಶಕ್ತಿ ಕುಂದಿದೆ. ಸರಿಯಾಗಿ 10 ಹೆಜ್ಜೆ ನಡೆಯಲು ಕಷ್ಟವಾಗುತ್ತಿದೆ. ಕೆಲವೊಮ್ಮೆ ವಿಪರೀತ ನೋವು, ಯಾತನೆ, ಸಾಲದ್ದಕ್ಕೆ ಅಧಿಕ ರಕ್ತದೊತ್ತಡ, ವಿಪರೀತ ಬಾಯಾರಿಕೆ, ಆದರೂ ಹೆಚ್ಚಿನ ನೀರು ಕುಡಿಯುವಂತಿಲ್ಲ. ಇಂತಹ ಸ್ಥಿತಿಯಲ್ಲಿ ಬದುಕು ದುಸ್ತರವಾಗಿ ಒಂದೆಡೆ ಮೈಯ ಕಸು ಕುಂದಿದರೆ ಮತ್ತೊಂದೆಡೆ ಕಿಸೆಯ ಕಾಸು ಬರಿದಾಗಿದೆ. ಪತ್ನಿಯು ಈಗ ಹೊರಗಡೆ ಹೋಗಿ ಕೆಲಸ ಮಾಡುವಂತಿಲ್ಲ. ಮುದ್ದಿನ ಮಗಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ತಾಯಿಯು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಅವರಿಗೂ ಪ್ರತಿ ತಿಂಗಳು ಸಹಸ್ರಾರು ರೂಪಾಯಿಗಳು ಔಷಧಿಗಾಗಿ ಖರ್ಚಾಗುತ್ತದೆ. ಶಾಂತಾರಾಮ್ರಿಗೆ ಕನಿಷ್ಠ 20,000 ಪ್ರತಿ ತಿಂಗಳು ಔಷಧಿಗಾಗಿ ಬೇಕಾಗುತ್ತದೆ. ಮಗಳ ವಿದ್ಯಾಭ್ಯಾಸ, ಬಟ್ಟೆ ಬರೆ, ಜತೆಗೆ ಮನೆಯನ್ನು ನಡೆಸಲು ಖರ್ಚು, ಇವೆಲ್ಲವೂ ಬಹಳ ದೊಡ್ಡ ಹೊರೆಯಾಗಿ ಕಾಡುತ್ತಿದೆ. ಆದಾಯಗಳು ನಿಂತಿದೆ. ಇಷ್ಟರವರೆಗೆ ಒಂದಷ್ಟು ಜನ ದಾನಿಗಳು, ಹೃದಯವಂತರು, ಸಂಘ ಸಂಸ್ಥೆಗಳು ಶಾಂತಾರಾಮ್ರಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆದರೆ ಮುಂದೇನು ಎನ್ನುವ ಪ್ರಶ್ನೆ ಶಾಂತಾರಾಮರನ್ನು ಕಾಡುತ್ತಿದೆ. ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಡಿಗ. ನಾನು ಈ ಊರಿನಲ್ಲಿ ನಾಗಲಕ್ಷ್ಮಿ ಸಭಾವನ್ನು ನಡೆಸ್ಕೊಂಡಿದ್ದೇನೆ ಹಾಗೂ ಮೊದಲು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷನು ಕೂಡ ಆಗಿದ್ದೇನೆ. ಈ ಪರಿಸರದನೇ ಆದ ನಾನು ನನ್ನ ಆತ್ಮೀಯನಾದಂತಹ ಶಾಂತಾರಾಮ್ ಮೊಗವೀರ ಇವನ ಆರೋಗ್ಯದಲ್ಲಿ ಸಮಸ್ಯೆ, ಕಿಡ್ನಿ ಸಮಸ್ಯೆ ದೊಡ್ಡದಾಗಿ, ಹಾಗೆಯೇ ಇವನು ಮೊದಲಿನಿಂದಲೂ ಕೂಡ ಚಿಕ್ಕಂದಿನಿಂದಲೂ ಅವನು ಚಿರಪರಿಚಿತರು, ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಇವನು ಶಾಲೆಯಲ್ಲಿ STMCಯ ಅಧ್ಯಕ್ಷನಾಗಿ ಶಾಲೆಯ ಮಕ್ಕಳಿಗೆ ತುಂಬ ಸಹಕಾರವನ್ನು ಮಾಡಿದವನು. ಹಾಗೆಯೇ ಊರಿನಲ್ಲಿ ಆರೋಗ್ಯದ ಸಮಸ್ಯೆ ಇದ್ದಾಗ ಊರಿನ ಜನ ಜೊತೆ ಕೈ ಜೋಡಿಸ್ತಾ ಇದ್ದವನು. ರಕ್ತ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಅವನು ರಕ್ತವನ್ನು ಒಂದು 25-30 ಬಾರಿ ರಕ್ತದಾನವನ್ನು ಮಾಡಿದವನು. ಹಾಗೆ ಅನೇಕ ತುಂಬ ಜನರಿಗೆ ರಕ್ತ ಬೇಕು ಅಂತ ಹೇಳಿದಾಗ ಇವನಲ್ಲದೆ ಇವನ ಪರಿಚಯಾತ್ಮಕರು ಕೂಡ ರಕ್ತ ಕೊಡ್ತೇನೆನ್ನುವರ ಪರಿಚಯವನ್ನು ಇಟ್ಟುಕೊಂಡು ತುಂಬ ಜನಕ್ಕೆ ಸಹಕಾರವನ್ನು ಮಾಡಿದವನು. ಹಾಗೆ ನಮ್ಮೂರಿನ ಪರಿಸರದಲ್ಲಿ ಅನೇಕ ದೇವಸ್ಥಾನಗಳು, ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಇವನನ್ನು ರಕ್ತದಾನ ಮಾಡಿದಾಗ ನಾವು ಗುರುತಿಸಿ ಇವನನ್ನು ಸನ್ಮಾನವನ್ನು ಮಾಡಿದ್ದೇವೆ. ಹಾಗೆ ಅನಾರೋಗ್ಯ ಅಂತ ಹೇಳ್ತಕ್ಕಂಥದ್ದು ಹುಟ್ಟಿದ ಮನುಷ್ಯನಿಗೆ ಎಲ್ಲರಿಗೂ ಬರ್ತಕ್ಕಂಥದ್ದೇ. ಆದರೂ ಕೂಡ ಇವ ಬಹಳ ಬಡ ಕುಟುಂಬದ ವ್ಯಕ್ತಿಯಾಗಿದ್ದಾನೆ. ಬಿದಕಲ್ಕಟ್ಟೆಯ ಐಸೆನ್ಸ್ ಕಾಲೋನಿಯಲ್ಲಿ ಇವನ ಚಿಕ್ಕದಾದ ಮನೆ. ತಾಯಿ ಸಣ್ಣಮ್ಮ ಮೊಗವೀರ್ತಿ ಅಂತ, ಅವಳಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹೃದಯ ಸಂಬಂಧವಾದಂಥ ಕಾಯಿಲೆ ಇದೆ. ಹಾಗೆ ಇವನಿಗೂ ಕೂಡ ಮಡದಿ ಮತ್ತು ಒಂದು ಹೆಣ್ಣು ಮಗಳಿದ್ದಾಳೆ. ಒಂದು ಚಿಕ್ಕದಾದ ಕಾಲೋನಿಯಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥವನು. ಹಣಕಾಸಿನ ವ್ಯವಸ್ಥೆ, ಆರ್ಥಿಕವಾದಂಥದ್ದು ಏನೂ ಇಲ್ಲ. ಊರಿನ ಜನರ ಸಹಕಾರದಿಂದ ಇವನ ಜೀವನವನ್ನು ನಡೆಯಬೇಕಾಗಿದೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮಂದರ್ತಿ ದೇವಸ್ಥಾನದಲ್ಲಿ ದಿನಗೂಲಿಯ ನೌಕರನಾಗಿ ಕೆಲಸ ಮಾಡ್ತಾ ವಾಚ್ಮ್ಯಾನ್ ಕೆಲಸವನ್ನು ಮಾಡಿಕೊಂಡಿದ್ದಾನೆ. ಹಾಗೆ ಸಮಸ್ತ ಜನರು ಕೂಡ ಇವನ ಆರೋಗ್ಯ ಚಿಕಿತ್ಸೆಗೆ ತಾವುಗಳು ಸ್ಪಂದಿಸಬೇಕು, ಸಹಕರಿಸಬೇಕು. ಯಾಕಂತ ಹೇಳಿದರೆ ಒಂದು ಬಡ ಕುಟುಂಬದಲ್ಲಿದ್ದಂಥ ವ್ಯಕ್ತಿ ಅನೇಕ ಜನರಿಗೆ ಉಪಕಾರವನ್ನು ಮಾಡಿದವನು.
ಇಂಥ ವ್ಯಕ್ತಿಗೆ ಅನ್ಯಾಯವಾಗಬಾರದು. ಸಾರ್ವಜನಿಕರು ತುಂಬು ಹೃದಯದ ಸಹಕಾರವನ್ನು ಕೊಟ್ಟು ಇವನ ಆಯುರಾರೋಗ್ಯ ಹೆಚ್ಚಿಸಬೇಕು. ಹಾಗೆ ಈ ಬಡ ಕುಟುಂಬವನ್ನು ಮೇಲ್ತರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಲು ನಾನು ಇಚ್ಛಿಸ್ತೇನೆ. ಕಿಡ್ನಿ ಕಸಿಯ ಬಗ್ಗೆ ಯೋಚನೆ ಇದೆ, ಆದರೆ ಅದು ಸಿಗಬೇಕು. ಸಿಕ್ಕರೂ ಶಾಂತಾರಾಮರಿಗೆ ಸರಿ ಹೊಂದಬೇಕು. ಸರಿ ಹೊಂದಿದರೂ ಕಿಡ್ನಿ ಕಸಿಗೆ ಕೆಲವೊಂದು ಲಕ್ಷಗಳು ಬೇಕಾಗುತ್ತದೆ. ಆ ಹಣವನ್ನು ಹೊಂದಿಸಬೇಕು. ಶಾಂತಾರಾಮ್ ದಿಕ್ಕು ತೋಚದಂತಾಗಿದ್ದಾರೆ. ತಾಯಿಯ ಮೂತ್ರಪಿಂಡವನ್ನು ಕಸಿ ಕಟ್ಟುವ ಯೋಚನೆಯನ್ನು ಮಾಡಿದ್ದರೂ ಅದು ಫಲ ಕೊಡಲಿಲ್ಲ. ಯಾಕೆಂದರೆ ಶಾಂತಾರಾಮ್ರ ದುರ್ದೈವ. ಅವರ ಅಮ್ಮ ಅನಾರೋಗ್ಯ ಪೀಡಿತರಾಗಿ ಆ ಕಿಡ್ನಿ ಕಸಿ ಸಾಧ್ಯವಿಲ್ಲ ಎಂದಿದ್ದಾರೆ ವೈದ್ಯರು. ನಾನು ಶಾಂತಾರಾಮ್ ಅಂತ, ಬಿದಕಲಗಟ್ಟೆ, ಕುಂದಾಪುರ ತಾಲೂಕು. ನಾನು ಒಂದು ತಾಯಿಗೆ ಒಬ್ಬನೇ ಮಗ. ನನಗೀಗ ಒಂದು 8 ತಿಂಗಳಿಂದ ಕಿಡ್ನಿ ಫೇಲರ್ ಆಗಿದೆ. ಕಿಡ್ನಿ ಡಯಾಲಿಸಿಸ್ ಮಾಡ್ತಿದ್ದೀನಿ ವಾರಕ್ಕೆ 2 ಸಲ ಕುಂದಾಪುರ ಚಿನ್ಮಯ ಹಾಸ್ಪಿಟ್ಲಲ್ಲಿ. ಹಾಗೆ ತಿಂಗಳಿಗೆ 1 ಸಲ ಮಣಿಪಾಲಕ್ಕೆ ಹೋಗ್ತಿದ್ದೀನಿ. ನಾನು ಮಂದಾರ್ತಿ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ನನಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಆದರೂ ಹೋಗ್ಲಿಕ್ಕೆ ಆಗೋದು. ಒಂದೊಂದು ಸಲ ಹೋಗಿ ಕೂತ್ಕೊಂಡು ಬರ್ತಿದ್ದೀನಿ. ನನಗಾದರೂ 1 ತಿಂಗಳು ಸಂಬಳ ಹೀಗೆ ಕೊಡ್ತಾ ಇದ್ದಾರೆ ಅವರು. ಹಾಗೆ ಇವಾಗ ಡಾಕ್ಟ್ರು ಆದಷ್ಟು ಬೇಗ ಕಿಡ್ನಿನೂ ಬೇರೆ ಹಾಕ್ಕೊಳ್ಬೇಕಂತ ಇದ್ದಾರೆ. ನನ್ನ ತಾಯಿದು ಕಿಡ್ನಿ ಹಾಕೋದು ಎಣಿಸ್ಕೊಂಡೆ. ಆವಾಗ ತಾಯಿಗೆ ಹಾರ್ಟ್ ಬ್ಲಾಕ್ ಆಯಿತು, ಆಗಲಿಲ್ಲ. ಒಬ್ಬಳು ಮಗಳಿದ್ದಾಳೆ 8ನೇ ತರಗತಿಯಲ್ಲಿ ಕಲಿಯೋ ಹುಡುಗಿ. ಅವಳು ತುಂಬ ಕಷ್ಟದಲ್ಲಿದ್ದಾಳೆ. ನನ್ನ ಹೆಂಡತಿಗೂ ಸಮೇತ ಸ್ಟೋನ್ ಆಗಿ 9 ತಿಂಗಳ ಹಿಂದೆ ಸ್ಟೋನ್ ಆಗಿದೆ. ಅವಳಿಗೂ ಆಪ್ರೇಷನ್ ಆಗಿದೆ. ಅವಳು ಕಿಡ್ನಿ ಸಹ ಆಗೋದಿಲ್ಲ ಅಂತ ಹೇಳಿದರು ಡಾಕ್ಟ್ರು. ಇವಾಗ ಕಿಡ್ನಿ ನಿರೀಕ್ಷೆಯಲ್ಲಿ ಇದ್ದೇನೆ. ಹಾಗೆ ಈಗ ತುಂಬ ಡಯಾಲಿಸಿಸ್ಗೂ ಕಷ್ಟ ಆಗ್ತಿದೆ. ಅದರಲ್ಲೂ ನನ್ನ ಆದಾಯ ಏನೂ ಇಲ್ಲ. ನಾನು ಒಬ್ಬನೇ ಮಗ. ಈಗ ವಾರಕ್ಕೆ 4,500 5 ಸಾವಿರ ರೂಪಾಯಿ ಖರ್ಚಾಗತ್ತೆ. ನಾನು 21 ಸಲ ರಕ್ತದಾನ ಮಾಡಿದ್ದೀನಿ ಚಿನ್ಮಯ ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಡ್ಯೂಟಿ ಇದ್ದಾಗ. ಇದು ಗರ್ಭಕೋಶದ ಆಪ್ರೇಷನಿಗೆ, ಹಾಗೆ ಆಕ್ಸಿಡೆಂಟ್ ಆದವರಿಗೆ, ಡೆಲಿವರಿ ಆದವರಿಗೆ. ಹೀಗೆ ಸಂಘ ಸಂಸ್ಥೆಯವರು ಕೆಲವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಈ ರಕ್ತ ತಗೊಂಡವರು ಸ್ವಲ್ಪ TV ನ್ಯೂಸು ಇದರೆಲ್ಲ ನೋಡಿ ಹೆಲ್ಪ್ ಮಾಡಿದ್ದಾರೆ. ಹಾಗೆ ತುಂಬ ಈಗ ಕಷ್ಟ ಆಗ್ತಾಯಿದೆ ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡಲಿಕ್ಕೆ. ನನ್ನ ಕೆಲಸ ನನ್ನ ಹೆಂಡತಿ ಇಲ್ಲೇ ಎಲ್ಲ ನಾನು ನೋಡ್ಕೊಳ್ತಾರೆ. ಮತ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 2 ಕೈ ಆಪ್ರೇಷನ್ ಆಯಿತು, ಸರ್ಜರಿ. ಇದು ಪಿಸ್ತೂಲ್ ಹಾಕಿದ್ದಾರಲ್ಲ, ಹಾಗೆ ಊಟ ಎಲ್ಲ ಮಾಡಿಸ್ಲಿಕ್ಕೆ ಆಗಿಲ್ಲ. ಅವಾಗ ಕೆಲಸ ಕೈದು ಮಾಡಿದ್ಲು. ಈಗ ಮನೆಯಲ್ಲೇ ಇದ್ಲು. ನನ್ನಿಂದ ಈಗ ಕೊಟ್ಟ ದುಡ್ಡಲ್ಲಿ ನನಗೂ ವ್ಯವಹಾರ ನಡಿಬೇಕು. ಮನೆಯದು ತಾಯಿದು ಖರ್ಚು ನೋಡಬೇಕು. ತಾಯಿಗೆ ಹಾರ್ಟ್ ಬ್ಲಾಕ್ ಆಗಿದೆ. ಅವರಿಗೆ ತಿಂಗಳಿಗೆ 6 ಸಾವಿರ ಬೇಕು ಮಣಿಪಾಲದಲ್ಲಿ. ನಿಮ್ಮ ಹೆಂಡತಿ ಅವ್ರ ಕೆಲಸಕ್ಕೆ ಏನಾದರೂ? ಮೊದಲು ಹೋಗ್ತಿದ್ರು. ಈಗ ನನಗೆ ಆರಾಮ ಇಲ್ದ ಮೇಲೆ ಕೈದು ಮಾಡಿದೆ. ಯಾಕೆ ಮಗಳಿಗೆ ಊಟ ಎಲ್ಲ ಮಾಡಿಸ್ಬೇಕು, ಮತ್ತು ಶಾಲೆಗೆಲ್ಲ ಕಳಿಸ್ಬೇಕಲ್ಲ. ಮಗಳಿಗೆ 8ನೇ ಕ್ಲಾಸ್. ಅವಳಿಗೆ ಊಟಕ್ಕೆಲ್ಲ ಆಕೆಗೆ ಶಾಲೆಯಲ್ಲಿ ಊಟ ಇಲ್ಲಲ್ಲ, ಈಗ ಇಲ್ಲಿಂದ ಕಳಿಸ್ಬೇಕಲ್ಲ. ಮಗಳನ್ನು ಕರ್ಕೊಂಡು ಹೋಗೋದ ನಿಮ್ಮ ಹೆಂಡತಿ? ಇಲ್ಲ, ಅವಳು ಹೋಗಿ ಬರ್ತಾಳೆ. ಅಂದರೆ ನನಗೆ ರೆಡಿ ಮಾಡಿಕೊಳ್ಬೇಕಲ್ಲ, ಹಾಗಾಗಿ ಒಂದು ಸಮಸ್ಯೆ. ಡಯಾಲಿಸಿಗೆ ಹೋಗಿ ಕರ್ಕೊಂಡು ಬರಬೇಕು. ಅಂದರೆ ಬರುವಾಗಲ್ಲ ಸುಸ್ತಾಗತ್ತಲ್ಲ, ಆಟೋದಲ್ಲೇ ಹೋಗಬೇಕು, ಆಟೋದಲ್ಲೇ ಬರಬೇಕು. ಹಾಗೆ ಅಂದರೆ ಕೈಗೆ ಪಟ್ಟಿ ಹಾಕ್ತಾರೆ. ಬರುವಾಗ ಬ್ಲೀಡಿಂಗ್ ಎಲ್ಲ ಆದರೆ ಭಾರಿ ಕಷ್ಟ ಆಗುತ್ತೆ. ಓಪನ್ ಮತ್ತು ಕಟ್ಟಲಿಕ್ಕೆ ಆಗೋದಿಲ್ಲ. BP ಮೊನ್ನೆ 2 ದಿವಸ BP ಜಾಸ್ತಿ ಆಯಿತು. ಡಾಕ್ಟರ್ ಆದಷ್ಟು ಬೇಗ ಅದು ಕಂಟ್ರೋಲಿಗೆ ಇರಬೇಕು, ಇಲ್ಲೊಂದು ಕಷ್ಟ ಆಗುತ್ತೆ. ಎಲ್ಲ ಟ್ರಾನ್ಸ್ಪ್ಲಾಂಟಿಗಿದ್ರೂ ಭಾರಿ ಕಷ್ಟ ಆಗತ್ತೆ ಅಂತ ಇದ್ದಾರೆ ಡಾಕ್ಟ್ರು. ಅದಕ್ಕೆ ಒಂದು ಭಾರಿ ನಾವು ಮೊದಲಿನ ಥರನೇ ಒಂದು ಸಮಾಜ ಸೇವೆ ಮಾಡಬೇಕು, ಎಲ್ಲರ ಜೊತೆ ಇರಬೇಕಂತ ತುಂಬ ಆಸೆ ಇದೆ. ಮಕ್ಕಳಿಗೆ ತಾಯಿ ತಂದಿದ್ರೆ ಮಾತ್ರ ಅಲ್ದ ಉರಿ ಬ್ಯಾಲಿ ಅದರ ಮಕ್ಕಳಿಗೆ ಏನಿರುತ್ತೆ. ಬೇರೆ ಯಾರು 10 ರೂಪಾಯಿ ಕೊಟ್ಟರು 1 ದಿವಸ 2 ದಿವಸ ಕೊಡೋರು. ನಿನ್ನೆ ಕೊಟ್ಟಿದ್ದಿ ಮೊನ್ನೆ ಕೊಟ್ಟಿದ್ದಿ ಅಂತ ಅಲ್ದ. ಅಪ್ಪ ಅಬ್ಬಿ ಕೊಟ್ಟರು ಲೆಕ್ಕ ಇರುತ್ತೆ. ನನಗೂ ಈಗ ಮಗ ಕೊಟ್ಟರು ಲೆಕ್ಕ ಇರುತ್ತೆ. 3ನೇ ಕೊಟ್ಟರು ಲೆಕ್ಕ ಅಲ್ದದೆ. ನಾಳೆ ಮಾರು ದಿವಸ ಹೊಂಗ್ತರು. ಸ್ವಲ್ಪ ನಾವು ಇಪ್ಪದೇ ಬೇಡಂಬಾಗತ್ತೆ. ಯಾರು ಮಾಡ್ತೀವಂದಿರು ಅವರು ಏನು ನಮ್ಮ ಪುಣ್ಯ ಇದ್ರೆ ಮಾಡ್ತರು ಅಷ್ಟೇ. ನಮ್ಗೆ ಬೇಗ ಇದ್ದರೆ
ಆಶೀರ್ವಾದ ದಿನೇಲಿ ಮಾಡ್ತೀವಿ, ದೇವ್ರ ಕೈ ಬೇಡ್ತಾ ಇರ್ತೀವಿ, ಮತ್ತೆಂತ ಮಾಡೋಕತ್ ಮಗ. ನನಗೇನು ತೊಂದರೆ ಮಾಡಲೆ, ಒಂದು ಮಗನ ಸಾಕಿ ಅವ್ನಿಗೆ ವರ್ಷವರೆಗೂ ಆಯ್ತಾ, ಸಣ್ಣ ಪ್ರಾಯ ಅಲ್ದೆ ಈಗ 38 ಎಷ್ಟು ಆಯ್ತು. ಮಗಳು ಇಲ್ಲೇ ಇಪ್ಪದು, ಮಗಳು ಅಬ್ಬಿ ಅವ್ರ ಮನೆಗೆಲ್ಲ ಹೋಗಿ ಲೇಸ ಕಾರ್ಯ ಇದ್ರೆ ಅಷ್ಟೇ ಹೊರತು ಮತ್ತೆ ಬಿಟ್ಟು ಹೋತಿಲ್ಲ. ಅವ್ರು ಇಲ್ಲೇ ಇಪ್ಪದು, ಹೋತಿಲ್ಲ ಮತ್ತೆ ಇಲ್ಲೇ ಇಪ್ಪದು. ನಿಮ್ದೆಲ್ಲ ಒಂದು ಆಶೀರ್ವಾದ ಒಂದು ಉಳಿಸಿ ಕೊಟ್ಟರೆ ಸೈ ಅಷ್ಟೇ. ಆ ದೇವಿಗೆಲ್ಲ ಹೇಳ್ಕೊಂಡಿದ್ದು ಮಗ, ಎಲ್ಲ ಅರ್ಕಿ ಹೇಳ್ಕೊಂಡಿದ್ದು ದೇವಿ ಮೇಲೆ. ಅಲ್ಲಿಗೆ ಆದ್ಮೇಲೆ ಏನು ತೊಂದರೆ ಇಲ್ಲ ಅವನಿಗೆ ಉಂಬಕಾಯಿ ನಮ್ಗೆ ಯಾವುದು ಕೊಚ್ಚಿ ಕಮ್ಮಿ ಇಲ್ಲ. ದೇವ್ರದ್ದೇ ಸಹಾಯ ಬಲ್ರಿ, ದೇವ್ರ ತಂದೇನು ಕಮ್ಮಿ ಒಂದೇ ಅಂತ ಹೆಲ್ಪ್ ಅಷ್ಟು ಇಲ್ದಿದ್ರು ದೇವ್ರು ನಿಮ್ಮಂಥರಿಗೆ ದೇವ್ರ ಮನ್ಸು ಕೊಟ್ಟು ದೇವರು ಸಹಾಯ ಮಾಡಿದ, ಎಲ್ಲರೂ ಕೊಟ್ಟಿದ್ರು. ಸದ್ಯ ಕಿಡ್ನಿ ದಾನಿಗಳ ನಿರೀಕ್ಷೆಯಲ್ಲಿದ್ದಾರೆ ಶಾಂತಾರಾಮ್. ಚಿಕ್ಕ ಪ್ರಾಯದಲ್ಲೇ ಹೀಗಾಯ್ತಲ್ಲ ಎಂಬ ಕೊರಗು ಒಂದೆಡೆ. ತನ್ನ ಒಬ್ಬಳು ಮಗಳು ಈಗ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಅವಳನ್ನು ಚೆನ್ನಾಗಿ ಓದಿಸಿ ಒಂದು ಒಳ್ಳೆಯ ಹುಡುಗನಿಗೆ ಮದುವೆ ಮಾಡಿಸಬೇಕು. ಅಷ್ಟು ಸಮಯವಾದರೂ ತಾನು ಬದುಕಬೇಕು ಎಂಬ ಅದಮ್ಯ ಆಸೆ ಮತ್ತೊಂದೆಡೆ. ಇನ್ನೊಬ್ಬರಿಗೆ ಜೀವ ಉಳಿಬೇಕನ್ನೋ ಹಾಸ್ಪಿಟಲ್ ಡ್ಯೂಟಿಲಿ ಇದ್ನಲ್ಲ, ನಂದು ಓ ಪಾಸಿಟಿವ್ ಗ್ರೂಪ್. ನಂಗೆ ತುಂಬ ಖುಷಿ. ಇವಾಗಲೂ ಮೊನ್ನೆ ಒಬ್ಬರು ಕೋಡಿ ಬದಿಯವರೊಬ್ಬರು ಫೋನ್ ಮಾಡಿದರು, ಓ ಪಾಸಿಟಿವ್ ಬ್ಲಡ್ ಬೇಕಂತ. ನಂಗೆ ತುಂಬ ಬೇಜಾರಾಯಿತು, ಯಾಕಂದ್ರೆ ನಂದು ಓ ಪಾಸಿಟಿವ್. ಈಗ ನಂಗೆ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಮಣಿಪಾಲ ಸತೀಶ್ ಶಾಲೆಯೇನಿದ್ದಾರೆ ಅವ್ರ ಹತ್ರ ಹೇಳಿಸಿ ಮಾಡಿಸಿ ಕೊಟ್ಟೆ. ಅದರಲ್ಲಿ ನಂಗೆ ಸಮಾಧಾನ ಸಿಕ್ತು. ಯಾಕಂದರೆ ನಾನು ಕೊಡಿದ್ರು ಅವ್ರು ಕೊಡ್ಸ್ರ ಅಂತ 21 ಬಾರಿ. ಈಗ ಅವರೆಲ್ಲ ಏನಾದರೂ ಹೆಲ್ಪ್ ಮಾಡಿದ್ದಾರೆ? ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದಾರೆ. ಗೊತ್ತಿದ್ದವರು ಒಂದು 2,000 3,000 ಹೀಗೆಲ್ಲ ಅಕೌಂಟಿಗೆ ಹಾಕಿದ್ದಾರೆ. ಈಗ ಲಾಕ್ಡೌನ್ ಅಲ್ಲ, ತುಂಬ ಕೆಲವರೆಲ್ಲ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಸಮಸ್ಯೆ. ಈಗ ಅದೇ ಯಾರು ಕೊಟ್ಟಿದ್ದ ದುಡ್ಡಲ್ಲೇ ಅದರಲ್ಲಿ ಒಂದು 3.5-4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಅದರಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮನೆ. ಈಗ ಮಂದಾರ್ತಿ ಅಪರೂಪ ಹೋಗ್ತಿದ್ದೆ ಡ್ಯೂಟಿಗೆ, ಅವರು ಒಂದು ಸಂಬಳ ಕಟ್ ಮಾಡಲಿಲ್ಲ, ಸಂಬಳ ಹಾಕ್ತಾ ಇದ್ದಾರೆ. ಈಗ 13,000 ಸಂಬಳ ಸಿಗುತ್ತೆ. ನನ್ನ ಒಬ್ಬಿಂದ ಆದಾಯ ಅಲ್ಲ, ಬೇರೆ ಏನೂ ಆದಾಯ ಇಲ್ಲಲ್ಲ, ಹಾಗೆ ಏನೂ ಇಲ್ಲ. ನಾನು ಒಬ್ಬನೇ ಮಗ. ತಾಯಿದು ನೋಡಬೇಕು, ಹೆಂಡತಿ ಮಕ್ಕಳು ನೋಡ್ಕೊಳ್ಬೇಕು. ಈಗ ಏನು ಹೇಳಲಿಕ್ಕೆ ಬರ್ತೀರಿ ಈ ಕಾರ್ಯಕ್ರಮ ನೋಡ್ತಾ ಇರೋದು? ಈ ಕಾರ್ಯಕ್ರಮ ಅಂದರೆ ನನಗೆ ಡಯಾಲಿಸಿಸ್ ಖರ್ಚಿಗೂ ಆಗಬೇಕು. ಆದರೆ ಈಗ ಡಾಕ್ಟ್ರ್ ಆದಷ್ಟು ಬೇಗ ಕಿಡ್ನಿ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು. ಮೂತ್ರ ಸ್ಟಾಪ್ ಆಗೋದ್ರಂತ. ಮೂತ್ರ ಈಗ ಸ್ವಲ್ಪ ಡ್ರಾಪ್ ಆಗುತ್ತೆ ಅಷ್ಟೇ. ಬೇಗ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಇದ್ದಾರೆ. ಅದಕ್ಕೆ ಡಾಕ್ಟ್ರು 5.5 ಲಕ್ಷ ಆಪ್ರೇಷನಿಗೆ ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದಾರೆ. ಒಂದು 70,000 ಟೆಸ್ಟಿಗೆ ಆಗಂತೆ ಕಿಡ್ನಿ ಕೊಡುವರದು. ಆಮೇಲೆ 20,000 ರೂಪಾಯಿ ಅಷ್ಟು ತಿಂಗಳಿಗೆ ಮೆಡಿಸಿನ್ ಬೇಕಾಗತ್ತೆ. ಅಂದರೆ ಅದು ಕಸಿ ಬೆಳೆಯು ಲೈಫ್ ಟೈಮ್ ಮೆಡಿಸಿನ್ ಅಂತ ಹೇಳಿದ್ದಾರೆ. ನಮ್ಮ ರಿಲೇಷನ್ ಒಬ್ರು ಇದ್ದಾರೆ, ಅವರು ಮ್ಯಾಚ್ ಆಗಬೇಕು, ಕ್ರಾಸ್ ಮ್ಯಾಚಿಂಗ್ ಆದರೆ ನೋಡು ಅಂತ ಹೇಳಿದರು. ತುಂಬ ಅದೇ ಇವಾಗ ಮಟ್ಟಿಗೆ ಡಯಾಲಿಸಿಸ್ಗೆ ಕಷ್ಟ ಆಗ್ತಾ ಉಂಟು. ಸರ್ಕಾರದ ಶ್ರೀನಿವಾಸ್ ಪೂಜಾರರು 1.5 ಲಕ್ಷ ಮಣಿಪಾಲಕ್ಕೆ ಹಾಕಿದ್ರು. ಆದರೆ ಅದು ನನಗೆ ಬೆನಿಫಿಟ್ ಸಿಕ್ಕಲಿಲ್ಲ. ಅಂದರೆ ಅಲ್ಲಿ ಸರ್ಜರಿಗೆ ಮಾತ್ರ ಅಂತ ಹೇಳ್ತಾಯಿದ್ರು, ಡಯಾಲಿಸಿಸ್ ಆಗೋದ್ರಂತೆ. ಅದು ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಸೆಟ್ಟಿಂಗ್ ಬಂದಿದೆ ಅಂತ ಅಲ್ಲಿ ಮಣಿಪಾಲದಲ್ಲೇ ಉಂಟು. ಅದೀಗ ವಾಪಸ್ ಹೋಯ್ತು ಏನೋ ಗೊತ್ತಿಲ್ಲ. ಬೇರೆ ಏನಾದರೂ ಪ್ರಯತ್ನಗಳಾಗಿಲ್ಲ? ಇಲ್ಲ, ಮತ್ತೇನಿಲ್ಲ. ಮತ್ತು ಇವರೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಅಕ್ಕಿ ಎಲ್ಲ ಕಳಿಸಿದ್ರು ಊಟಕ್ಕೆ. ಆಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಮಾಡಿದ್ದಾರೆ ಅಷ್ಟೇ. ಬಿಟ್ಟರೆ ನ್ಯೂಸ್ ಚಾನಲೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಾಂತಾರಾಮ್ರ ಈ ಆಸೆಯನ್ನು ನಾವು ಮನಸ್ಸು ಮಾಡಿದರೆ ಖಂಡಿತ ನೆರವೇರಿಸಬಹುದು. ದುಡ್ಡೆಲ್ಲ ಖರ್ಚಾಗಿ ಕೈ ಬರಿದು ಮಾಡಿಕೊಂಡಿರುವ ಶಾಂತಾರಾಮ್ ಕುಟುಂಬಕ್ಕೆ ನಾವೆಲ್ಲ ಕೈ ಎತ್ತಿ ಸಹಾಯ ಮಾಡಿದರೆ ಅವರ ಬಾಡಿ ಹೋಗುತ್ತಿರುವ ಬಾಳ ಕುಸುಮ ಮತ್ತೆ ಅರಳಬಹುದು. ಅವರ ದೃಢವಾದ ಇಚ್ಛಾಶಕ್ತಿಗೆ ನಿಮ್ಮೆಲ್ಲರ ಸಹಾಯದ ಶಕ್ತಿ, ಅದಕ್ಕಿಂತಲೂ ಮಿಗಿಲಾಗಿ ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಅನುಗ್ರಹದ ಶಕ್ತಿ ಸಂಗಮವಾದರೆ ಖಂಡಿತ ಶಾಂತಾರಾಮ್ರ ಬಾಳು ಹಸನಾಗಬಹುದು. ಸಹಾಯ ಮಾಡಲಿಚ್ಛಿಸುವವರಿಗಾಗಿ ಶಾಂತಾರಾಮ್ರ ಬ್ಯಾಂಕ್ ಖಾತೆಯ ವಿವರವನ್ನು ನಾವು ನೀಡುತ್ತಿದ್ದೇವೆ. ಶಾಂತಾರಾಮ್ ಸಿಂಡಿಕೇಟ್ ಬ್ಯಾಂಕ್, ಬಿತ್ಕಲ್ಕಟ್ಟೆ ಶಾಖೆ. ಖಾತೆ ಸಂಖ್ಯೆ 01162500028556 0162500285 IFSC ಕೋಡ್ ಸಂಖ್ಯೆ SYNB 0000162 SYNB 0000162. ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಲಿಚ್ಛಿಸುವುದಾದಲ್ಲಿ 7996729561 ಈ ಸಂಖ್ಯೆಗೆ ತಮ್ಮ ಧನ ಸಹಾಯವನ್ನು ನೀಡಬಹುದು. ಶಾಂತಾರಾಮ್ರ ಬದುಕನ್ನು ನಾವೆಲ್ಲರೂ ಸೇರಿ ಹಸನಾಗಿಸೋಣ. ವಂದನೆಗಳು.